ಟಾಲ್ ವ್ಯವಸ್ಥೆಡು ನವಯುಗ ಕಂಪನಿ ಬೊಕ್ಕ ಜಿಲ್ಲಾಡಳಿತ ಸರ್ವಾಧಿಕಾರ ನೀತಿಡುಂಡು 30 ತಾರೀಕದ ಉಲೈ ಶಾಶ್ವತ ಪರಿಹಾರ ನಾಡುಡು ಅಡೆಮುಟ್ಟ ಸುಂಕದತನರೆ ಬಲ್ಲಿಂದ ವಿಧಾನ ಪರಿಷತ್ ಎದುರುಪಕ್ಷ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ಸಾಸ್ತಾನ ಟಾಲ್ಗೇಟ್ ಪ್ರತಿಭಟನೆಡು ಒತ್ತಾಯ ಮಲ್ತಿದರು. ರಾಷ್ಟ್ರೀಯ ರಾಜಮಾರ್ಗ ಜಾಗೃತಿ ಸಮಿತಿ ಸರಿದಾಂತಿನ ಅವೈಜ್ಞಾನಿಕ ಸರ್ವಿಸ್ ಮಾರ್ಗ ಮಲ್ತಿನೆಕ್ ವಿರೋಧ ಮಲ್ತದು ಬೊಕ್ಕ ಅಪಘಾತ ವಲಯಡು ರಕ್ಷಣೆ ಬೊಕ್ಕ ಸ್ಥಳೀಯ ಗಾಡಿಲೆಗ ಸುಂಕದತನರೆ ಬಲ್ಲಿಂದ ಒತ್ತಾಯ ಮಲ್ತದು. ಶುಕ್ರವಾರ ಉಡುಪಿ ಜಿಲ್ಲೆ ಸಾಸ್ತಾನುಡು ಟಾಲ್ಗೇಟ್ ಎದುರು ವಿಧಾನ ಪರಿಷತ್ ಎದುರು ಪಕ್ಷ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ದುಂಬಾಳ್ತೆಡು ಪ್ರತಿಭಟನೆ ನಡೆತಂಡ. ಕೋಟಾ ಶ್ರೀನಿವಾಸ ಪೂಜಾರಿ ಪಾತಿರ್ದು ಟಾಲ್ ವ್ಯವಸ್ಥೆಡು ನವಯುಗ ಕಂಪನಿ ಬೊಕ್ಕ ಜಿಲ್ಲಾಡಳಿತ ಸರ್ವಾಧಿಕಾರ ನೀತಿಡು ಪೋವೊಂದುಂಡು 30 ತಾರೀಕದ ಉಲೈ ಜಿಲ್ಲಾಧಿಕಾರಿಲು ಸಭೆಲೆತ್ತದು ಶಾಶ್ವತ ಪರಿಹಾರ ತೋಜಾವುಡು ಅಡೆಮುಟ್ಟ ಒವ್ವೇ ರೀತಿಯ ಸುಂಕದೆತನರೆ ಬಲ್ಲಿಂದು ಒತ್ತಾಯ ಮಲ್ಪೇರ. ಗೂಂಡಾಗಿರಿ ರಾಜಕಾರಣವನ್ನು ಮಾಡಿ ಬಹಳ ದಿವಸ ಕರ್ನಾಟಕದಲ್ಲಿ ಸೂತ್ರ ಅಧಿಕಾರವನ್ನು ಹಿಡಿಬಹುದು ಅನ್ನುವಂಥ ಭ್ರಮೆಯಿಂದ ನೀವು ಹೊರಗೆ ಬನ್ನಿ ಅನ್ನುವಂಥ ಆಗ್ರಹ ಮಾಡ್ತೇನೆ. ನೀವು ಪ್ರಾಮಾಣಿಕರಾಗಿದ್ದರೆ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಜಾರಿ ನಿರ್ದೇಶನ ನೋಟಿಸಿಕೊಟ್ಟಿರುವಂಥ ಶಿವಕುಮಾರನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಳ್ಬೇಕು ಬಿಡಬೇಕು ಅನ್ನುವಂಥ ತೀರ್ಮಾನವನ್ನು ನೀವು ಮಾಡಬೇಕು. ನಿಮ್ಮ ಸಹೋದರ ರೇವಣ್ಣವರ ಮೇಲೆ ನಿಮ್ಮದೇ ಸಹಭಾಗಿತ್ವದ ರಾಜಕೀಯ ಪಕ್ಷದ ಮುಖಂಡರಾಗಿರುವಂಥ ಓಲೆ ಮಂಜು ಯಾವ ರೀತಿ 1000 ಕೋಟಿ ರೂಪಾಯಿ ಭೂಮಿ ಅವ್ಯವಹಾರ ಆಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಸಮಗ್ರ ತನಿಖೆಗೆ ಆದೇಶ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಮೂಲಕ ಮಾಡಿ. ನಮ್ಮ ಹೇಳೋದು ಯಾರು ಹೇಳಲಿಕ್ಕೆ ತಯಾರು ಮಾಡಿದರು? ಜಾರಕಿಹೊಳಿ ಸಹೋದರನ ಯಾರು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇನು? ಅವರಲ್ಲಿರುವಂಥ ಜಗಳಕ್ಕೆ BJP ಹೇಗೋಳೆ ಅವರೇನೋ ಬರ್ತಾರೆ. ನಮ್ಮ ಸಮಾಧಾನ ಇಲ್ಲ. ನಮ್ಮ ಕುಂದನಾಡಿನ ಮೇಲೆ ಕನಕಪುರದ ಬಂಡೆ ಬದ್ದು ಬೀಳ್ತಾ ಇದೆ, ನಾವು ಅಪಚಯ ಆಗ್ತೇವೆ, ಇಲ್ಲಿ ನಮ್ಗೆ ರಕ್ಷಣೆ ಕೊಡಬೇಕು ನೀವು ಅಂತೇಳಿ ಅವರ ಆಂತರಿಕ ಜಗಳ. ಅದು ನಾವೇನು ಮಾಡಬೇಕು?